ನೃತ್ಯಭಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಎಲ್ಲ ಮಕ್ಕಳಿಗೂ ಇವತ್ತು ತುಂಬ ಖುಷಿಯ ವಿಚಾರ. ಎಲ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಮಕ್ಕಳು ಇವತ್ತು ತುಂಬ ಖುಷಿಯಾಗಿ ಎಲ್ಲ ಕಡೆ ಸಂಭ್ರಮದಿಂದ ತಮ್ಮ ಒಂದು ದಿನವನ್ನು ಆಚರಣೆ ಮಾಡ್ಕೋತಿದ್ದಾರೆ. ನವೆಂಬರ್ 14 ಜವಾಹರ್ಲಾಲ್ ನೆಹರು ಅವರ ಒಂದು ಹುಟ್ಟಿದ ದಿನ. ಅವತ್ತು ಅವರ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತ ಘೋಷಣೆಯಾಗಿದೆ. ಸೊ ಮಕ್ಕಳೆಲ್ಲ ಇವತ್ತು ಹ್ಯಾಪಿ ಆಗಿದ್ದಾರೆ. ಮಕ್ಕಳ ದಿನಾಚರಣೆಗೆ ಒಂದೆಡೆ ಎಲ್ಲೆಡೆ ಸಂಭ್ರಮ ಮನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬಳು ವಿಶೇಷ ಅತಿಥಿ ಇದ್ದಾರೆ, ನೃತ್ಯಭಾಲೆ. ಈಕೆ ಗೊತ್ತಿರ್ಬೋದು, ನೃತ್ಯಭಾಲೆ ಅಂದರೆ ನಾವು ಹೆಸರಿಟ್ಟಾಗೆ ನೃತ್ಯದಲ್ಲಿ ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಕೊಟ್ಟಿರುವಂಥ ಪುಟ್ಟ ಬಾಲಕಿ ನಮ್ಮ ಜೊತೆಗಿದ್ದಾಳೆ. ಅವಳು ಯಾರು, ಆಕೆಯ ಪ್ರತಿಭೆ ಏನು, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಏನೆಲ್ಲ ಮಾತುಕತೆ ನಡೆಸ್ತಾಳೆ, ಅದೆಲ್ಲ ಅವಳ ಜೊತೆನೇ ನಾವು ಮಾತಾಡೋಣ. ಮೊದಲಿಗೆ ಅವಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ತೀರ್ಥ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿಮಗೂ ಕೂಡ. ಓಕೆ, ಥ್ಯಾಂಕ್ ಯು. ನಿಮಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು. ನೀವು ಕೂಡ ಚಿಲ್ಡ್ರನ್ಸ್ ಅಲ್ವಾ, ನಿಮಗೂ ಕೂಡ ನಾನು ಚಿಲ್ಡ್ರನ್. ಓಕೆ, ಥ್ಯಾಂಕ್ ಯು. ಓಕೆ ತೀರ್ಥ, ಇವತ್ತು ಒಂದು ಚಿಲ್ಡ್ರನ್ಸ್ ಡೇ ಎಲ್ಲೆಡೆ ಖುಷಿಯಾಗಿ ಆಚರಣೆ ಮಾಡ್ತಾರೆ ಮಕ್ಕಳೆಲ್ಲ. ಸ್ವೀಟ್ಸ್ ಹಂಚುವಂಥದ್ದು ಅಥವಾ ಸಾಕಷ್ಟು ಕಡೆ ಒಂದು ಡ್ಯಾನ್ಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಎಲ್ಲವನ್ನ ಕೊಡ್ತಾ ಬರ್ತಾ ಇದ್ದಾರೆ. ಹೌದು. ಸೊ ಹೇಗನ್ನಿಸ್ತಿದೆ ಇವತ್ತಿನ ಡೇ ಬಗ್ಗೆ ನಿನಗೆ? ನನಗೆ ಇವತ್ತಿನ ಡೇ ತುಂಬ ಖುಷಿ ಆಗ್ತಿದೆ. ನಾನು ಇಷ್ಟು ಮಾಡಿದ್ದು ಪ್ರತಿಭೆ ಅಂತ ನನಗೆ ಅನ್ನಿಸ್ತಿದೆ. ಈ ಥರ ನಾನು ಬಂದಿದ್ದು ನನ್ನ ಅಮ್ಮನ ಕಾರಣ. ನನಗೆ ಅಪ್ಪ ಕೂಡ ಸಪೋರ್ಟ್ ಮಾಡ್ತಾರೆ, ಅಮ್ಮ ಕೂಡ ಸಪೋರ್ಟ್ ಮಾಡ್ತಾರೆ, ಆದರೆ ಅಮ್ಮ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಓಕೆ ಓಕೆ. ಈಗ ನೀನು ಫಿಲಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ಯಾ, ಡ್ಯಾನ್ಸ್ ಕೂಡ ಮಾಡಿ ಹಲವು ರಿಯಾಲಿಟಿ ಶೋಗಳಲ್ಲಿ ಹೋಗಿದ್ಯಾ. ಸೊ ನಿನ್ನ ಪ್ರತಿಭೆಯನ್ನು ಇವತ್ತು ಅನಾವರಣ ಮಾಡಲಿಕ್ಕೆ ನಾವು ಒಂದು ವೇದಿಕೆ ಕಲ್ಪಿಸಿದ್ದೀವಿ. ಸೊ ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ, ಏನು ಯಾವುದ್ರಲ್ಲೆಲ್ಲ ನೀವು ಭಾಗವಹಿಸಿದ್ಯಾ ಅನ್ನುವಂಥದ್ದು? ನಾನು ಯಕ್ಷಗಾನ ಕ್ಲಾಸ್ಗೆ ಹೋಗ್ತೀನಿ ರೀಸೆಂಟ್ಲಿ, ಮತ್ತು ಸಿಂಗಿಂಗ್ ಮಾಡ್ತೀನಿ, ಮತ್ತು ಡ್ರಾಮಾ, ಮತ್ತು ಜೂನಿಯರ್ ಡ್ರಾಮಾ ಪಂಟರ್ಸಲ್ಲಿ ರಿಯಾಲಿಟಿ ಶೋ ಕೆ ಸ್ಟಾರ್ ಕನ್ನಡ ಇದೆ ಅಲ್ಲ, ಅದರಲ್ಲಿ ಭಾಗವಹಿಸಿದ್ದೀನಿ. ಮತ್ತು ಪನ್ನಡ ವರ್ಷ ಮೂವಿ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಹೀರೋನ ಇದು ಮಗಳ ಪಾತ್ರದಲ್ಲಿ ಮಾಡಿರುವಂಥದ್ದು. ಓಕೆ. ಈಗ ನೀನು ಡ್ರಾಮಕ್ಕೆ ಹೋಗಿದ್ಯಾ, ಡ್ಯಾನ್ಸ್ ಮಾಡ್ತೀಯಾ, ಸಿಂಗಿಂಗ್ ಕೂಡ ಮಾಡ್ತೀಯಾ, ಇನ್ನೊಂದು ಕಡೆ ಮೈಕ್ ಹಿಡಿದ್ರೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಮೈಕ್ ಹಿಡಿದ್ರೆ ಈಗಾಗಲೇ ಎಲ್ಲರನ್ನ ಮೀರಿಸುವ ಥರ ಆ್ಯಂಕರಿಂಗ್ ಕೂಡ ಮಾಡ್ತೀಯಾ ಅಂತ. ಸೊ ಈಗ ನನ್ನನ್ನೊಂದು ವೆಲ್ಕಮ್ ಮಾಡ್ಬೋದಾ ಆ್ಯಂಕರಿಂಗ್ ಸ್ಟೈಲಲ್ಲಿ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೀರ್ಥ ಪೊಳಲಿ. ನೀವು ನೋಡ್ತಾ ಇದ್ದೀರಾ ಸ್ಪಂದನ ಚಾನಲ್. ಇವತ್ತು ಚಿಲ್ಡ್ರನ್ಸ್ ಡೇ. ಚಿಲ್ಡ್ರನ್ಸ್ ಡೇಗೆ ಮಕ್ಕಳೇ ಬರಲಿಕ್ಕೆ ಈಗ ನಮ್ಮ ಜೊತೆ ಯಾರಿದ್ದಾರಂತ ನೋಡೋಣ. ಎಸ್, ಹೇಗಿದ್ದೀರಾ? ಓಕೆ, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ಯಾ ತೀರ್ಥ. ಸ್ಟಾರ್ಟಿಂಗೇ ತುಂಬ ಚೆನ್ನಾಗಿ ತಗೊಂಡಿದ್ಯಾ. ಓಕೆ, ಇನ್ನು ಬೆಳೆಯುವಂಥ ಅವಕಾಶಗಳು ಸಾಕಷ್ಟು ಇದೆ ನಿಮ್ಮಲ್ಲಿ. ಈಗ ಹೇಳಿದ್ರಿ ನಾನು ಒಂದು ಫಿಲಮಲ್ಲೇ ಆ್ಯಕ್ಟ್ ಮಾಡಿದೆ, ಮಗಳ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಅಂತ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಎಕ್ಸ್ಪೀರಿಯನ್ಸ್ ಅಂದರೆ ಕಳಿಸ್ಕೊಟ್ಟವರು ಅವರು ತುಂಬ ಜೋರಿಲ್ಲ, ನನಗೆ ಅವ್ರು ಜೋರಿದ್ದಾರೆ, ಬೈತಾರೆ, ಹಾಗೆಲ್ಲ ಅನಿಸ್ತಿದ್ದೆ. ಮತ್ತು ನನಗೆ ತುಂಬ ಖುಷಿ ಆಯಿತು ನಾನು ಪನ್ನಡ ವರ್ಷ ಮೂವಿಗೆ ಹೋಗೋದು ಅಂತ. ಅದು ಶಿವಧ್ವಜ್ ಅವರ ಮಗಳ ಇದು ಕ್ಯಾರೆಕ್ಟರ್. ಹೌದು. ಓಕೆ ಓಕೆ. ಇವಾಗ ಎಷ್ಟನೇ ವಯಸ್ಸಲ್ಲಿರುವಾಗ ನೀವು ಹೋಗಿರುವಂಥದ್ದು ಅಲ್ಲಿಗೆ? ನಾನು ಫಸ್ಟ್ ಸ್ಟ್ಯಾಂಡರ್ಡ್. ಗೊತ್ತಿತ್ತಾ ನಿಮಗೆ ಈ ಥರ ಆ್ಯಕ್ಟಿಂಗ್ ಎಲ್ಲ ಮಾಡುವಂಥದ್ದು? ಗೊತ್ತಿತ್ತು. ನಂಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಅದೇ. ಓಕೆ. ಈಗ ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನೀನು ಅಂದರೆ ಡ್ರಾಮಕ್ಕಾಗಿರ್ಬೋದು, ಸಿಂಗಿಂಗಿಗಾಗಿರ್ಬೋದು, ಅಥವಾ ಬೇರೆ ಈ ರಿಯಾಲಿಟಿ ಶೋಗಳಿಗೆಲ್ಲ? ನಾನು ಅಂಗನವಾಡಿಯಲ್ಲಿ ನನಗೆ ತುಂಟರ ಗಣಕತೆ ಅದು ಹೇಳಲಿಕ್ಕಿತ್ತು, ಅದರಲ್ಲಿ ನಾನು ಸೆಕೆಂಡ್ ಬಂದಿದ್ದೆ. ಆವಾಗ ನನ್ನ ಅಮ್ಮನಿಗೆ ಗೊತ್ತಿತ್ತು ನನಗೆ ಏನೋ ಇದಿದೆ, ನಾನು ಇದು ಇಂಟ್ರೆಸ್ಟ್ ತಗೊಳ್ತಿದ್ದೆ ಏನಾದರೂ ಇದು, ಅದಕ್ಕೆ ನನ್ನ ಅಮ್ಮ ಸಪೋರ್ಟ್ ಮಾಡಿದರು. ಓಕೆ. ಈಗ ಅಮ್ಮ ಸಪೋರ್ಟ್ ಮಾಡ್ತಿದ್ದಾರೆ, ನಾನು ಹೋಗ್ತೀನಿ ಅಂತ. ಮನೆಗೆ ಬಂದು ಪ್ರಾಕ್ಟೀಸ್ ಮಾಡುವಂಥದ್ದು ಅಂಥದ್ದೇನಾದರೂ ಇದೆಯಾ? ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್, ಸುಮ್ಮನೆ ಡ್ಯಾನ್ಸ್ ಮಾಡುವಂಥದ್ದು ಹಾಗೇನಾದರೂ ಇದೆಯಾ? ಇಲ್ಲ, ಸ್ಕೂಲಿಂದ ಬಂದಾದಮೇಲೆ ಒಂದೊಂದು ಸಲ ಇದು ಪ್ರಾಕ್ಟೀಸ್ ಮಾಡ್ತೀನಿ, ಅದು ಸ್ಕೂಲಿದ್ದು ಇದಾಗುತ್ತಲ್ವಾ. ಓಕೆ. ಸ್ಕೂಲಿಂದ ಬಂದುಬಿಟ್ಟು ಬೇರೆ ಏನು ಪ್ರಾಕ್ಟೀಸ್ ಮಾಡೋದಿಲ್ವಾ? ಮಾಡ್ತೀನಿ ಒಂದೊಂದು ಸಲ. ಮತ್ತು ನಾನು
ಫಸ್ಟ್ ಸ್ಟೇಟಲ್ಲಿದ್ದೆ, ಈ ಸಲ CBSE ಸೇರಿದ್ದೆ. ಆಗ ತುಂಬ ಟಫ್ ಆಗುತ್ತೆ, ಅದಕ್ಕೆ ನಾನು ಯಾವಾಗ ಬಂದು ಇದು ಸ್ಕೂಲಿದ್ದೆ ಓದ್ತೀನಿ. ಓಕೆ, ಈಗ ನೀವು ಹಾಡ್ತೀರಲ್ಲ, ಎಸ್. ವೀಕ್ಷಕರಿಗೋಸ್ಕರ ಯಾವುದು ಹಾಡ್ತೀರಿ ಇವತ್ತು ಮಕ್ಕಳ? ನೀಡು ಶಿವ. ಓಕೆ ಓಕೆ, 2 ಲೈನ್ ಹಾಡು. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾಳವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾಳವೇಕೆ. ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ ಕೈಲೆ ಮಾಯ, ನೀನಿಟ್ಟ ಕಾಯ ನಿನ ಕೈಲೆ ಮಾಯ, ಮುಂದಿಟ್ಟು ನುಡಿಸುವುದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಓಕೆ ಓಕೆ, ತುಂಬ ಚೆನ್ನಾಗಿ ಹಾಡಿದ್ಯಾ ತೀರ್ಥ. ಇನ್ನೊಂದು ವಿಷಯ, ಈಗಾಗಲೇ ನೀನು ಸಂಗೀತ ಕ್ಲಾಸಿಗೆ ಹೋಗ್ತಾ ಇದೆಯಾ ಹೇಗೆ? ಸಂಗೀತ ಕ್ಲಾಸ್ಗೆ ಹೋಗಲ್ಲ, ನಾನು ಮನೇಲೇ ಕಲಿಯೋದು. ಯಾರು ಕಲಿಸ್ಕೊಡ್ತಾರೆ? ನಾನು ಅಮ್ಮನ ಜೊತೆ ಯೂಟ್ಯೂಬಲ್ಲಿ ಕಲಿಸೋದು. ಸಂಗೀತ ಕ್ಲಾಸಿಗೆ ಹೋಗೋದು ಇಷ್ಟು ಚಂದ ಆಡ್ತಾ ಇದೆಯಾ? ಓಕೆ, ತುಂಬ ಚೆನ್ನಾಗಿ ಹಾಡಿದ್ಯಾ. ಈಗ ನಾನೊಂದು ಕೇಳಲ್ಪಟ್ಟೆ, ತೀರ್ಥ ಬಾಂಬೆಗೆ ಹೋಗಿ ಒಳ್ಳೆ ಒಂದು ಕನ್ನಡದಲ್ಲಿ ಆ್ಯಂಕರಿಂಗ್ ಅಂದರೆ ತುಳು ಪ್ರೋಗ್ರಾಮಿಗೆ ಆ್ಯಂಕರಿಂಗ್ ಮಾಡಿದ್ಯಾ ಅಂತ, ಹೌದಾ? ಹೌದು. ಓಕೆ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಅಪರ್ಚುನಿಟಿ ಹೇಗೆ ಸಿಕ್ತು ನಿಮಗೆ? ನಾನು ಅಲ್ಲಿಗೆ ಹೋಗಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅದೇ ನಾನು ಎಲ್ಲ ಪ್ರೋಗ್ರಾಮ್ ಹೋಗಿದ್ದೆ, ಏನು ಇದು ನೆನಪಾಗ್ತಿಲ್ಲ. ಆದರೆ ಅದು ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ಹೋಗಿದ್ನಲ್ಲ. ಎಷ್ಟನೇ ಕ್ಲಾಸಲ್ಲಿ ಹೋಗಿದ್ದೆ? 3rd ಸ್ಟ್ಯಾಂಡರ್ಡ್. ಏನು ಮಾಡಿದೆ ಅಂದರೆ ಯಾವ ಥರ ಆ್ಯಂಕರಿಂಗ್ ಕೊಟ್ಟೆ ಅಲ್ಲಿ ಅಂತ? ಅಲ್ಲಿ ತುಳು ನಾನು ಹೇಳಲ್ಲ ಈಗ. ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಜ್ಞಾನಿ ವಾರಕನು ಮನಸಾರ ಎನ್ನೊಂದು ಕಾರ್ಯಕ್ರಮ ಶುರು ಮಂತೊಂದುಲ ಬಂದುಲ. ಹಾಗೆ ಹೇಳಿ ಮತ್ತೆ ಆ ಕಾರ್ಯಕ್ರಮದ ಬಗ್ಗೆ ಹೇಳೋದು. ಓಕೆ ಓಕೆ, ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅದ್ರ ಬಗ್ಗೆ ಹೇಳ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಮಾತಾಡ್ತೀವಿ. ಆ್ಯಂಕರಿಂಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತಲ್ಲ? ಹಾಂ, ಹೌದು. ಓಕೆ, ನೆಕ್ಸ್ಟ್ ಇವಾಗ ಏನಂದರೆ ಫಿಲಮಲ್ಲಿ ಮಾಡಿದ್ಯಾ, ಡ್ರಾಮಾ, ಈಗ ಪಂಡರ್ ಅಂತ ಒಂದು ಇದ್ರಲ್ಲಿ ಕೂಡ ಸ್ಕಿಟ್ಟಲ್ಲಿ ಕೂಡ ಪಾಲ್ಗೊಂಡಿದ್ಯಾ, ರಿಯಾಲಿಟಿ ಶೋದ್ರಲ್ಲಿ. ಇದ್ರ ಜೊತೆಗೆ ಹಾಡನ್ನು ಕೂಡ ಹಾಡ್ತೀಯಾ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗತ್ತಾ ಯಾವುದೇ ಕ್ಲಾಸಿಗೆ ಹೋಗದೆ? ಆಗುತ್ತೆ, ಒಂದೊಂದು ದಿನ ಒಂದು ಕಳೆಯೋದು ಹಾಗೆ. ಓಕೆ ಓಕೆ, ಈಗ ಯಕ್ಷಗಾನಕ್ಕೆ ಸದ್ಯಕ್ಕೆ ಸೇರಿದ್ಯಾ ಅಂತ ಹೇಳಿದ್ರಿ. ಯಾರು ನಿಮಗೆ ಗುರು? ಯಾರು? ರಕ್ಷಿತ್ ಪಡ್ರೆ, ಸುರತ್ಕಲ್. ಓಕೆ, ಚೆನ್ನಾಗಿ ಹೇಳ್ಕೊಡ್ತಾರಾ? ಹಾಂ, ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟು ಜನ ಇದ್ದೀರಿ ನೀವು? ಯಾವ ಥರ ಕಲಿತೀರಾ, ಹೇಗೆ ಅಂತ? ತುಂಬ ಜನ ಇದ್ದಾರೆ. ಅವರು 3 ಟೀಮ್ ಮೂರು ಸ್ಟೆಪ್ ಮಾಡ್ತಾರೆ. ಒಬ್ಬರು ಫಸ್ಟ್ ರೀಸೆಂಟಾಗಿ, ಸೆಕೆಂಡ್ ಸಣ್ಣ ಮಕ್ಕಳು ಸ್ವಲ್ಪ ಮೀಡಿಯಮ್ ಇದು ಮಾಡೋದು, ಮತ್ತು ಅವರು ಯಕ್ಷಗಾನ ಸ್ಟೋರಿ ಅದೇ ಮಾಡೋದು, ಭಾಗವತಿಕೆ ಮಾಡುವಂಥವರ. ಓಕೆ ಓಕೆ, ನೆಕ್ಸ್ಟ್ ಇದೀಗ ಯಕ್ಷಗಾನಕ್ಕೆ ಹೋಗಿದೆ. ಯಕ್ಷಗಾನದಲ್ಲಿ ಬೆಳಿಬೇಕು ಅಂತ ಕಲಿತಿದ್ಯಾ, ಅಥವಾ ಸುಮ್ಮನೆ ನಾನು ಎಲ್ಲದರಲ್ಲೂ ಕಲಿಬೇಕು ಇದು ಕೂಡ ಒಂದಿರಲಿ ಅಂತಾನ, ಹೇಗೆ ಅಂತ? ಇಲ್ಲ, ನಾನು ಯಕ್ಷಗಾನ ಅದೆಲ್ಲ ನಾನು ಒಂದೇ ಎಲ್ಲ. ಓಕೆ ಓಕೆ, ಈಗ ನೀವು ಸ್ಕೂಲ್ ಇದಕ್ಕೆ ಬರೋಣ. ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ? ನಾನು 4th. ಹೇಗಿದೆ ಕ್ಲಾಸ್ ರೂಮ್ ಅಥವಾ ನಿನ್ನ ಫ್ರೆಂಡ್ ಸರ್ಕಲ್ ಹೇಗಿದ್ದಾರೆ ಅಂತ? ಫ್ರೆಂಡ್ ಸರ್ಕಲ್ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸಾಧನ ಅಂತ ಅವಳು ನನ್ನ ಬೆಸ್ಟ್ ಫ್ರೆಂಡ, ಅವಳೊಬ್ಬಳೇ ನನ್ನ ಬೆಸ್ಟ್ ಫ್ರೆಂಡ.
ನಾನು ರೀಸೆಂಟ್ ಅಲ್ಲ, ಈಗ ನಾನು ತುಂಬ ಫ್ರೆಂಡ್ಸ್ ಆಗೋಲ್ಲ. ಮತ್ತು ಅವಳು ಕೂಡ ನಾನು ಈಗ ಏನಾದರೂ ನಾನು ಮಾಡಲಿಲ್ಲ ಆದರೆ ಹೇಳ್ತಾಳೆ ಹಾಗೆ. ಓಕೆ. ಈಗ ಸದ್ಯಕ್ಕೆ CBSEಗೆ ಜಾಯ್ನ್ ಆಗಿರೋದ್ರಿಂದ, ಸೊ ಮುಂಚೆ ಎಲ್ಲ ನೀನು ಈ ಥರ ರಿಯಾಲಿಟಿಗೆ ಶೋ ಅಥವಾ ಬೇರೆ ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ದಾಗ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರು ಬೇರೆ ಫ್ರೆಂಡ್ಸ್, ನಿಂದು ಹಳೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ? ಹಳೆ ಸ್ಕೂಲ್ ಫ್ರೆಂಡ್ಸ್ ಸಾನ್ವಿ ಒಬ್ಬಳಿದ್ಲು, ಅವಳು ನನಗೆ ತುಂಬ ಸಪೋರ್ಟ್ ಮಾಡಿದ್ಲು. ನಾನು ಈಗ ಏನಾದರೂ ಪ್ರೋಗ್ರಾಮ್ ಇದ್ದರೆ ಅಲ್ಲಿ ಹೋಗಿದ್ದೆ, ರಜೆ ಮಾಡಿದರೆ ನೋಟ್ಸ್ ಎಲ್ಲ ಕೊಟ್ಟಿದ್ರೆ ಅವಳು ಕೊಡ್ತಾಳೆ. ಬರೀತೀರಾ ಅಥವಾ ಬರೀತೀನಿ? ಫ್ರೆಂಡ್ಸ್ ಹತ್ರನೇ ಬರ್ಸೋದಾ? ಇಲ್ಲ, ನಾನೇ ಬರೀತೀನಿ. ಮತ್ತು ಸ್ವಾತಿ ಮಿಸ್ ಅಂತ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಶುಭ ಮಿಸ್, ಶ್ರುತಿ ಮಿಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಓಕೆ. ನೆಕ್ಸ್ಟ್ ಇದೀಗ ಸಾಕಷ್ಟು ನಮ್ಮ ಕರಾವಳಿಯಲ್ಲಿ ತುಂಬ ನೀವು ನೋಡಿರ್ಬೋದು, ತುಂಬ ಮಕ್ಕಳು ಈಗಾಗಲೇ ಬೇರೆ ಬೇರೆ ರಿಯಾಲಿಟಿ ಶೋಗಳಿಗೆ ಹೋಗಿದ್ದಾರೆ. ಸೊ ನಿಮ್ಗೆ ಆಗೋದಿಲ್ಲ ನಾನು ಇಂಥ ರಿಯಾಲಿಟಿ ಶೋಗೆ ಹೋಗಬೇಕು, ಇನ್ನಷ್ಟು ಪಾಲ್ಗೊಳ್ಬೇಕು ಅಂತ? ಆಗುತ್ತೆ, ನಂಗೆ ಅದು ಎಲ್ಲಿ ಸಿಗುತ್ತೆ ಅಲ್ಲಿ ನಾನು ಪಾಲ್ಗೊಳ್ಬೇಕು. ಅಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಹೋಗ್ತೀನಿ ಅಂತ. ಸೊ ಅದಕ್ಕೆ ಒಂದ್ ಕಡೆ ಅಪರ್ಚುನಿಟಿ ಇದ್ರೆ ಮಾತ್ರ ಸಾಲಲ್ಲ, ಒಂದ್ ಕಡೆ ಪ್ರಾಕ್ಟೀಸ್ ಕೂಡ ಬೇಕಾಗತ್ತಲ್ವಾ? ಸೊ ಆ ಪ್ರಾಕ್ಟೀಸ್ ಅದನ್ನ ಯಾವ ತರ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸೊ ಅಪರ್ಚುನಿಟಿ ಸಿಗ್ಬೇಕಾದ್ರೆ ಪ್ರಾಕ್ಟೀಸ್ ಬೇಕು, ನಾವು ಅದರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಖಂಡಿತ ಅಪರ್ಚುನಿಟಿ ಸಿಗುತ್ತೆ. ಸೊ ಯಾವ ಒಂದು ನಿಟ್ಟಿನಲ್ಲಿ ನೀವು ಪ್ರಾಕ್ಟೀಸ್ ಎಲ್ಲ ಮಾಡ್ಕೋತಾ ಇದ್ದೀರಾ? ದಿನದಲ್ಲಿ ಯಾವ ತರ ಈ ತರ ಒಂದು ಸ್ವಲ್ಪ ಸಂಗೀತಕ್ಕೆ, ಈ ತರ ಸ್ವಲ್ಪ ಡ್ರಾಮಕ್ಕೆ ನಾನು ಈ ತರ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಏನಾದರೂ ಮಾಡ್ತಾ ಇದ್ದೀರಾ ಹಾಗೆ? ಫ್ರೈಡೇ ಸ್ಯಾಟರ್ಡೆ ನಾನು ಎವ್ರಿ ಟೈಮ್ 3rd ಪೀರಿಯಡ್ ಸಿಂಗಿಂಗ್ ಇದೆ, ಅದರಲ್ಲಿ ನಾನು ಯಾವಾಗಲೂ ಸ್ಯಾಟರ್ಡೆ ಕಲ್ತ್ಕೊಂಡು ಹೋಗ್ತೀನಿ. ಫ್ರೈಡೇ ನೈಟ್ ಸಿಂಗಿಂಗ್ ಕಲ್ತ್ಕೊಳ್ತೀನಿ. ಮತ್ತು ಸಂಡೇ ಯಕ್ಷಗಾನ ಮತ್ತು ಡ್ಯಾನ್ಸ್ ನಾನೇ ಇದೆ. ಓಕೆ, ಯಾವಾಗಲೂ. ಓಕೆ, ಈಗ ತೀರ್ಥ ಡ್ರಾಮಾದಲ್ಲೂ ಇದ್ದಾಳೆ, ಈ ಕಡೆ ಸಿಂಗಿಂಗಲ್ಲೂ ಇದ್ದಾಳೆ, ಈ ಕಡೆ ಏನು ಕೊಟ್ಟರು ನಾನು ಮಾಡ್ತೀನಿ, ಮೈಕ್ ಕೊಟ್ಟರೆ ಆ್ಯಂಕರಿಂಗು ಮಾಡ್ತೀನಿ ಅಂತ ರೆಡಿ ಇರ್ತಾಳೆ. ಸೊ ಹಾಗಿದ್ಮೇಲೆ ಒಂದು ಡ್ರಾಮಾದಲ್ಲಿ ಒಂದು ಪಂಚ್ ಬಿಡ್ಬೋದಲ್ಲ, ಡೈಲಾಗ್ ಬಿಡ್ಬೋದಲ್ಲ? ಓಕೆ, ಒಂದು ಡೈಲಾಗ್. ಅಮ್ಮ ಅಮ್ಮ ನಾನು ನಿಮ್ಮ ಮಗು ಅಲ್ಲಲ್ಲ, ನಿಮ್ಮ ಬೇಡದ ಮಗಳು. ಇಲ್ಲ ಅಮ್ಮ, ನಿಮ್ದು ಅಂತ ಹೇಳೋದಿಲ್ಲ. ನಿಮ್ದು ಅಂತ ಪ್ರೀತಿದ್ರೆ ನನ್ನ ನಾಶ ಮಾಡ್ತಿದ್ರ. ನಿಮ್ಮ ಮಾತುಗಳನ್ನು ಕೇಳ್ತಾ ಚನ್ನದಲ್ಲಿ ಬೆಳೆತಿದ್ದೆ ಅಮ್ಮ. ಅಪ್ಪ ನಿನ್ನ ಹೊಟ್ಟೆ ಸವರಿದಾಗ ಅದೆಷ್ಟು ಬೇಗ ಬಂದು ಅಪ್ಪನ ಕೈ ಹಿಡಿತೀನೋ ಅಂತ ಆಸೆ ಆಗ್ತಿತ್ತಮ್ಮ. ಆದ್ರೆ ಅದೇ ಕೈ ನಾನು ಹೆಣ್ಣು ಅಂತ ಗೊತ್ತಾದ ತಕ್ಷಣ ನನ್ನ ನಾಶ ಮಾಡಿ ಕೇಳಿದ್ನಲ್ಲಪ್ಪ. ಡಾಕ್ಟ್ರು ನನ್ನ ಚುಚ್ಚಿದಾಗ ಅದೆಷ್ಟು ನೋವಾಯ್ತು. ಒಳಗಿಂದ ಅಮ್ಮ ಅಪ್ಪ ನೋವು ಅಂತ ಕೂಗಿದೆ ಅಮ್ಮ. ಆದ್ರೆ ನಿಮ್ ಕೇಳೇ ಇಲ್ಲ ಅಮ್ಮ. ಕಡೆ ಪಕ್ಷ ನೀನಾದ್ರೂ ನನ್ನ ಕಂದ ಬೇಕು ಅಂತ ಹೇಳ್ತೀಯಾ ಅಂತ ಕಾದೆ ಅಮ್ಮ. ಆದ್ರೆ ನೀನು ಮಂತ್ರ, ಶ್ಲೋಕ, ಭಾಷಣದಲ್ಲಿ ಮಾತ್ರ ಹೆಣ್ಣು, ಮಗು ಮಾತ್ರ ಹೆಣ್ಣು ಬೇಡಲ್ಲಮ್ಮ. ಯಾಕಪ್ಪ ನಾನು ಅನ್ಕೊಳ್ಳೋ ಕೇಳ್ದೆ? ದೊಡ್ಡೋಳಾದ್ಮೇಲೆ ಇಂದಿರಾ ಗಾಂಧಿ, ಕಲ್ಪನಾ ಚಾವ್ಲಾ ಇವ್ರದೆಲ್ಲ ನಾನು ಆಗ್ತಿದ್ನಲ್ಲಪ್ಪ. ಯಾಕಪ್ಪ ನಾನು ಅನ್ಕೊಳ್ಳೋ ಕೇಳ್ದೆ? ಅಮ್ಮ, ಕಡೇದಾಗೊಂದು ಮಾತು ಹೇಳ, ನೀನು ಒಂದು ಹೆಣ್ಣಲ್ವೇನಮ್ಮ? ಅಪ್ಪ, ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣಲ್ವೇನಪ್ಪ? ಥ್ಯಾಂಕ್ ಯು. ಇದು ನಾನು ಜೂನಿಯರ್ ಡ್ರಮ್ ಪಂಟರಿಸಿದ್ದು ಆಡಿಷನ್ಗೆ ಮಾಡಿದ್ದು. ಓಕೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ, ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟ್ ಕೂಡ. ನಿನ್ನ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ತೀರ್ಥ ಜೊತೆ ಇನ್ನಷ್ಟು ಹರಟೆಯನ್ನು ಹೊಡೆಯೋಕ್ಕಿದೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ನೃತ್ಯ ಭಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಪುಟಾಣಿ ತೀರ್ಥ ಪೊಳಲಿ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಸಾಕಷ್ಟು ಡೈಲಾಗ್ಗಳಾಗಿರ್ಬೋದು, ಹಾಡಾಗಿರ್ಬೋದು ತುಂಬ ಚೆನ್ನಾಗಿ ಕೊಡ್ತಾ ಇದ್ರು. ನೋಡೋಣ ಅವರು ಇನ್ನೆಷ್ಟು ತರಲೆ ಮಾಡ್ತಾರೆ ನಮ್ಮ ಜೊತೆ ಅನ್ನುವಂಥದ್ದನ್ನು.
ತೀರ್ಥ, ಈಗ ಹಾಡಾಯಿತು, ಡ್ರಾಮಾ ಡೈಲಾಗ್ ಕೂಡ ಆಯಿತು, ಆ್ಯಂಕರಿಂಗ್ ಪಂಚ್ ಕೂಡ ಬಂದಾಯಿತು. ನೆಕ್ಸ್ಟ್ ಇವಾಗ ಏನೇನು ಕಲಿಬೇಕು ಅಂದ್ಕೊಂಡಿದ್ಯಾ ನೆಕ್ಸ್ಟ್ ಫ್ಯೂಚರಿಗೆ ಅಂತ? ನಾನು ನನ್ನ ನಾನು ದೊಡ್ಡವಳಾದ್ಮೇಲೆ ಪೈಲಟ್ ಆಗಬೇಕಂತ. ಮತ್ತು ನಾನು ಇನ್ನೂ ನಾನು ಏನು ಬರುತ್ತೆ ಅದನ್ನು ಮಾಡ್ತೀನಿ. ಓಕೆ. ಸೊ ಪೈಲಟ್ ಆಗಬೇಕು ಅಂತ ಕನಸು ಕಾಣ್ತಿದ್ರೆ ಅಂದರೆ ದಿನ ಬೆಳಗ್ಗೆ ಫ್ಲೈಟ್ ಹೋಗೋ ನೋಡ್ತೀರಾ ಹೇಗೆ? ಹಾಂ, ನೋಡ್ತೀನಿ. ಸ್ಕೂಲಲ್ಲೆಲ್ಲ ಬಸ್ ಪೇ ಅಲ್ಲಲ್ಲ, ಅಲ್ಲಿ ಗಂಜಿಮಠ ಅಲ್ವಾ, ನಾನು ಮೇಲೆ ಫ್ಲೈಟ್ ಹೆಲಿಕಾಪ್ಟರಲ್ಲೋ ಹೋಗೋದು ನೋಡ್ತೀನಿ. ಓಕೆ. ಸೊ ಮನೆಯಲ್ಲಿ ಬಂದು ಅಮ್ಮ ಯಾವ ಥರ ಸಪೋರ್ಟ್ ಮಾಡ್ತಾರೆ ತೀರ್ಥನಿಗೆ? ಬರೆಯೋ ಹೋಮ್ವರ್ಕ್ ಆಗಿರ್ಬೋದು? ಹೋಮ್ವರ್ಕ್ ಇಲ್ಲ, ಹೋಮ್ವರ್ಕ್ ಅಮ್ಮ ಬರಲ್ಲ, ನಾನೇ ಕಲ್ತ್ಕೊತೀನಿ. ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಸ್ಟಡೀಸ್ ಎಲ್ಲ? ಪ್ರಾಕ್ಟೀಸ್ ನನ್ನ ಫ್ರೆಂಡ್, ಅದು ನಂಗೆ ಗೊತ್ತಾಗಲ್ಲ, ಅದು ಏನಂತ ಹೇಳಿದಾದ್ಮೇಲೆ ಹೊಸ ಸ್ಕೂಲಲ್ಲ, ಗೊತ್ತಾಗಲ್ಲ. CBSE ಹಾಗೆ. CBSE ಅಂದರೆ ಕಷ್ಟ ಅಂತ ಅನಿಸುತ್ತೆ, ಹೇಗೆ? ಸ್ವಲ್ಪ ಕಷ್ಟನೇ, ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಈಗ ಮನೆಗೆ ಬಂದಮೇಲೆ ಅಮ್ಮ ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾರೆ? ಅಮ್ಮನಿಗೆ ತುಂಬ ಆಸೆ ಇದೆ ಅಂತೆ, ಮಗಳು ಬೆಳಿಬೇಕು, ಮಗಳು ಒಂದು ಈಗಾಗಲೇ ಇಂತಹ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ನನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅಂತ ಅಮ್ಮ ತುಂಬ ಕನಸು ಕಾಣ್ತಾ ಇದ್ದಾರೆ. ಸೊ ಅದಕ್ಕೆ ನೀನು ಯಾವ ಥರ ಒಂದು ಪ್ರಯತ್ನ ಪಡ್ತಾ ಇದೆಯಾ? ನಾನು ಅಮ್ಮ ಥರ ನಾನು ಇಲ್ಲ, ಅಮ್ಮ ಹಾಗಲ್ಲ. ಅಮ್ಮ ನಾನು ಅದೇ ಮಾಡಬೇಕು, ಅಷ್ಟೇ ಮಾರ್ಕ್ ಬರಬೇಕು ಏನಿಲ್ಲ. ನನಗೆ ಏನು ಇಂಟ್ರೆಸ್ಟ್ ಉಂಟು ಅದರಲ್ಲಿ ಯಾವ ಥರ ಇಂಟ್ರೆಸ್ಟ್ ಇದೆ ಅಲ್ಲ, ಸೊ ಅದನ್ನೇ ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾರೆ? ನನಗೆ ಅದೇ ನಾನೀಗ ಹೇಳ್ತೀನಲ್ಲ, ಅದರಲ್ಲಿ ಎಲ್ಲ ಇಂಟ್ರೆಸ್ಟ್ ಇದೆ. ಯಾವ ಥರ ಇಂಟ್ರೆಸ್ಟ್ ಎಲ್ಲಿ ಕೊಡಿಸ್ತಾರೆ ಅಂತ? ಇಂಟ್ರೆಸ್ಟ್ ನನಗೆ ಈಗ ಎಕ್ಸಾಂಪಲ್ ನಾನು ಕೊಡ್ತೀನಿ. ನೀನು ತುಂಬ ಚೆನ್ನಾಗಿ ಹಾಡ್ತೀಯ ಅಲ್ವಾ? ಸೊ ಆ ಹಾಡಿಗೆ ಯಾವ ಥರ ಸಪೋರ್ಟ್ ಕೊಡ್ತಾರೆ ನಿನಗೆ? ಸೊ ಈ ಥರ ಆಡಬೇಕು, ಇನ್ನು ಚೆನ್ನಾಗಿ ಮಾಡಬೇಕು, ಅಥವಾ ಬೇರೆ ಕಡೆ ಟ್ರೈ ಮಾಡು, ಆ ಥರ ಏನಾದರೂ ಹೇಳ್ತಾರಾ ಹೇಗೆ ಅಂತ? ಹೇಳ್ತಾರೆ. ಇಲ್ಲಿ TV ಅಬ್ದುಲ್ ಕಲಾಂ ಹಾಗೆಲ್ಲ ಬರ್ತಾರಲ್ಲ, ಅವ್ರ ಥರನೇ ಮಾಡಬೇಕು ನೀನು ದೊಡ್ಡವಳಾದ್ಮೇಲೆ ಅಂತ ಹೇಳ್ತಾರೆ. ಮತ್ತೆ ಸಿಂಗಿಂಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅದು ಕಲಿ ನೀನು, ನಾನು ಎಲ್ಲ ಇಂಟ್ರೆಸ್ಟ್ ತಗೊತೀನಲ್ಲ, ಅವಾಗ ಅವರು ಅದನ್ನು ಕಲಿ, ಏನಾಗಲ್ಲ, ಪರವಾಗಿಲ್ಲ, ನೀನು ಕಲಿ ಅಂತ ಹೇಳ್ತಾರೆ. ಓಕೆ. ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ? ಸೊ ಇವತ್ತೊಂದು ಸೆಲೆಬ್ರೇಷನ್ ಇರುತ್ತೆ. ಸೊ ಪ್ರತಿ ವರ್ಷ ಚಿಲ್ಡ್ರನ್ಸ್ ಡೇ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ನಿಮ್ಮ ಸ್ಕೂಲಲ್ಲಿ? ಚಿಲ್ಡ್ರನ್ಸ್ ಡೇ ನಮ್ಮ ಸ್ಕೂಲಲ್ಲಿ ಕಲರ್ ಡ್ರೆಸ್ ಹಾಕಿ ಮತ್ತು ಚಾಕ್ಲೇಟ್ಸ್ ಅದೆಲ್ಲ ಕೊಡ್ತೀವಿ. ಮತ್ತು ಆಫ್ಟರ್ನೂನ್ ಇರುತ್ತೆ, ಅದೇ ಮಜಾ. ಚಿಲ್ಡ್ರನ್ಸ್ ಡೇ ಅಂದರೆ ಮಕ್ಕಳಿಗೆ ರಜೆ ಸಿಗೋದಂದ್ರೆ ಖುಷಿ ಅಂತ ಅನ್ಸುತ್ತಲ್ಲ. ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಅಂದರೆ ತುಂಬ ಇಷ್ಟ ಅಲ್ಲ. ಅದು ಚಿಲ್ಡ್ರನ್ಸ್ ಡೇ ಅಂದರೆ ಚಾಚಾ ಹುಟ್ಟಿದ್ದೀನಲ್ವಾ, ಯಾಕಂದರೆ ಚಾಚಾಗೆ ಚಿಲ್ಡ್ರನ್ಸ್ ಅಂದರೆ ತುಂಬ ಇಷ್ಟ, ಹಾಗೆ ಅದು ಚಿಲ್ಡ್ರನ್ಸ್ ಡೇ ಆಗಿದೆ ಅಲ್ಲ. ಅದು ಚಾಚಂದು ಫೋಟೋ ಇಟ್ಕೊಂಡು ನಾವೆಲ್ಲ ಚಿಲ್ಡ್ರನ್ಸ್ ಡೇ ಮಾಡ್ತೀವಿ. ಮತ್ತು ಆಮೇಲೆ ಅವರು ಇದು ಆದಮೇಲೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತೀವಿ. ಮತ್ತು ಆಫ್ಟರ್ನೂನ್ ಹೋಗ್ತೀವಿ. ಚಾಕ್ಲೇಟ್ಸ್ಗಳು ಮುಗ್ದೋಯ್ತಲ್ವಾ? ಮತ್ತೇನು ಮಾಡ್ತೀಯಾ? ಮಧ್ಯಾಹ್ನ ಬಂದಮೇಲೆ ಏನು ಮಾಡ್ತೀಯಾ? ಮಧ್ಯಾಹ್ನ ಬಂದಮೇಲೆ ಆಟ ಆಡ್ತೀವಿ. ಅದು ಮಕ್ಕಳಲ್ಲ, ಅದಕ್ಕೆ ನಾನು ಆಟ ಆಡ್ತೀನಿ. ತೀರ್ಥ ತುಂಬ ಚೆನ್ನಾಗಿ ಹೇಳಿದ್ಲು. ಫೋಟೋ ಇಡ್ತಾರಂತೆ ಚಾಚಾದು, ಅಲ್ಲಿ ಚಾಕ್ಲೇಟ್ಸ್ ಹಂಚ್ತಾರಂತೆ, ಅದನ್ನು ತಿನ್ನೋದಂತೆ, ಮತ್ತು ಮನೆಗೆ ಬರೋದಂತೆ, ಮತ್ತು ಆಟ ಆಡ್ತಾರಂತೆ. ತುಂಬ ಮಕ್ಕಳು ಅಷ್ಟು ಕ್ಯೂಟಾಗಿ ಮಾತಾಡ್ತಾರೆ. ಒಂದೊಂದು ಅವರ ಹೆಜ್ಜೆಯಲ್ಲಿ ಅವರು ಯಾವ ಥರ ಬೆಳೀತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ತೀರ್ಥ, ಈಗ ಓಕೆ, ನೀನು ರಜೆ ಸಿಗ್ತೆಲ್ಲ, ಬರ್ತಾರೆ ಪ್ರತಿ ವರ್ಷ ಚಿಲ್ಡ್ರನ್ಸ್ ಡೇ, ಆ ಥರ ನೀನು ಆಚರಣೆ ಮಾಡ್ತೀನಿ, ಒಪ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ನೀನು ಈಗ ರಿಯಾಲಿಟಿ ಶೋಗಳನ್ನು, ಡ್ರಾಮಾ ಜೂನಿಯರ್ ಆಗಿರ್ಬೋದು, ಬೇರೆ ಬೇರೆ ಈ ಥರ ರಿಯಾಲಿಟಿ ಶೋಗಳು ಬರ್ತಾ ಇದೆ. ಸೊ ಅದಕ್ಕೆ ಯಾವುದಕ್ಕೂ ಟ್ರೈ ಮಾಡಿಲ್ವಾ? ಅದಕ್ಕೆ ನಾನು ನೆಕ್ಸ್ಟ್ ಇಯರ್ ಮಾಡಲಿಕ್ಕೆ ಅಂತ ಹೋಗಿ ರೆಡಿ ಆಗ್ತಿದ್ದೀನಿ. ಸೊ ಪ್ರಾಕ್ಟೀಸ್ ಬೇಕಲ್ವ? ಈಗ ಡ್ರಾಮಾ ಜೂನಿಯರ್ಸ್ ಅಂದರೆ ತುಂಬ ಡ್ರಾಮಾದಲ್ಲಿ ಅಥವಾ ಸ್ಕಿಟ್ ಮಾಡೋದಲ್ಲಿ ಟ್ರೈನಿಂಗ್ ಬೇಕು. ಸೊ ದಿನ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಕೊನೆಯದಾಗಿ ನಮಗೆ ಕಾನ್ಸೆಪ್ಟು ಒಂದು ಕರೆಕ್ಟ್ ಆದಮೇಲೆ ಈ ಥರ ರಿಯಾಲಿಟಿ ಶೋಗೆ ಹೋಗ್ತಾರೆ. ಸೊ ಅಂಥದ್ದೇನಾದರೂ ಪ್ರಾಕ್ಟೀಸ್ ಮಾಡುವಂಥ ನೆಕ್ಸ್ಟ್ ಇಯರ್ಗೆ ಹೋಗೋದಾದರೆ ಈ ವರ್ಷದಿಂದಲೇ ಪ್ರಾಕ್ಟೀಸ್ ಬೇಕಲ್ವಾ? ಸೊ ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊತಿದ್ದೀರಾ, ಹೇಗೆ ಅಂತ? ನಾನು
ಪ್ರಾಕ್ಟೀಸ್ ಅಂದರೆ ನಾನು ಈಗ ಆ್ಯಕ್ಟಿಂಗ್ ಎಲ್ಲ ಕಲಿತ್ಕೊಂಡು ಕಲಿತು ಈಗ ಕಾಮಿಡಿ ಎಲ್ಲ ಈಗ ಹೇಳ್ತೀನಿ ಮನೆಯಲ್ಲಿ ಕಾಮಿಡಿ ಎಲ್ಲ ಮಾಡ್ತೀನಿ. ಮತ್ತು ಸುಮ್ಮನೆ ಅಮ್ಮ ಬೈತಾರಲ್ಲ ಅದಕ್ಕೆ ಸುಮ್ಮನೆ ಅಳೋ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಹಾಗೆ ಎಲ್ಲ. ಓಕೆ, ನೀವು ಸುಮ್ಮನೆ ಅಳುವಾಗ ಬೀಳುತ್ತಾ ಪೆಟ್ಟು? ಇಲ್ಲ, ಈ ಸುಮ್ಮನೆ ಅಳುವಾಗ ಬರ್ತಾರೆ, ಅಪ್ಪ ಅಡ್ಡ ಬರ್ತಾರೆ. ಅಪ್ಪ ಸಪೋರ್ಟ್ ಇದ್ದಾರೆ ಅಂತ ಆಯ್ತು ಹಾಗಿದ್ರೆ. ಓಕೆ, ಇವಾಗ ಒಂದು ತುಂಬಾ ಬೇಜರದ್ದು ಒಂದು ಇವಾಗ ಡೈಲಾಗ್ ಹೊಡೆದೆ ಅಲ್ವಾ ಡ್ರಾಮದ್ದು, ತುಂಬಾ ಖುಷಿಯಾಗಿರುವಂತ ಹ್ಯಾಪಿ ಕಾಮಿಡಿ ಆಗಿರುವಂತ ಒಂದು ಡೈಲಾಗ್ ಹೊಡಿಬೋದಾ? ಓಕೆ, ಅದು ಹೆಂಡತಿ ಗಂಡ ಕಾಮಿಡಿ. ಅದು ಗಂಡ ಬೆಟ್ಟಿಂಗಲ್ಲಿ ತುಂಬ ಇದು ಬೆಟ್ಟಿಂಗಲ್ಲೆಲ್ಲ ಹೋಗೋದು. ಇಲ್ಲದ ಬೆಲೆ ಮತ್ತೆ ಯಾನೆ ಮಲ್ತೆ ಸೈಯೋಡು ಏಸನೆ ಪುಲ್ಯ ಕಂಡೆಲ್ಲ ಟಿವಿ ಆನ್ ಮಾಡ್ತು ಕೊಲೊಂಡಾನ್ ಬೆನ್ನಿರ ಸಣ್ಣೀರೆಗು ಇನ್ನೊಂದು ಬೆನ್ಪಾದು ಇರ್ತೀನಿ ಪಾರ್ ಇಲ್ಲದ ಬೆಲೆಲ್ಲ ಅನ್ಪೋಡು ಆಫೀಸ ಬೆಲೆಲ್ಲ ಅನ್ಪೋಡು ಆಮೇಲೆಲ್ಲ ಶೋಭಾನ್ ತೂತಾರ ತೂತಾರೆ ಶೋಭಾನ್ ತೂತೆ ಮಾರೈತಿ ಅಲ್ಲೇನು ತೂಯಿನಿಟ್ಟತ್ತ ಅಲ್ಲ ಕಂಡನಿ ಬರೇ ಇರೈನಿ ಅವ್ನು ಚತ್ತಿ ಅಲ್ಲ ಕಂಡನಿ ತೂತಾರ ಎತ್ತು ಪುಲ್ಲು ಬೇಲೆ ಮಲ್ತದಲ್ಲಿ ಅಂತ ಅಂಕುವೆ ಇರುಲ್ಲಾರು ಬಾರ್ತಿಗು ದಾ ಆತ ಸಸರ ಮನ್ ಪೊರ್ಚಿ ಒಂಜತ್ತೊಂಜಿನ ಬೆಟ್ಟಿಂಗ್ ಕಾಸು ಮನ್ಪೇನೆ ದಾದೆ ಬೆಗರ್ ಸಿಂಟದ ಬೆಂತಿನ ಕಾಸೆ ಹೊಡಿ ಉಜ್ಜಿ ಕುಡಿಯೋಣ ಬೆಟ್ಟಿಂಗ್ ಕಾಸು ಹೊಡಿಯಾರೆ ದಾ ಅಪ್ಪಶಕುನ ಪಾತ್ರೆ ಎತ್ತೊಂಡೆ ಕುಲ್ಲೋವಿತ್ತೆ ತುಕಾಕಲೆ ಆಕಲೆ ಬೊಡೆದಿಗೆ ಇಪ್ಪಲ್ ಹಾಕಿರೆ ಬಲ್ಲಿ ಮಹಿಳಾ ದೌರ್ಜನ್ಯ ಅಪ್ಪನು ಗೊತ್ತುಂಡತೆ ಏನು ಪನ್ಯ ಬೊಡೆದಿಗೆ ಹಾಕಿರೆ ಬಲ್ಲಿಂದ ಬೊಡೆದಿಗ್ಲ ಹಾಕೊಲಿ ಏಪ ಮುಟ್ಟ ಗೊತ್ತುಂಡ ಅಲ್ಪಿನ ತಿರ್ಗದ ಹಾಕೋಣ ಮುಟ್ಟ ಹಾಕೊಲಿ ಅತ್ತೇ ಅಕ್ಕ. ಓಕೆ ಓಕೆ, ಚೆನ್ನಾಗಿ ತುಂಬ ಚೆನ್ನಾಗಿ ಅದನ್ನು ಡೈಲಾಗನ್ನು ನೀವು ಹೇಳಿದ್ರಿ. ಓಕೆ, ಈ ಒಂದು ಕಾಮಿಡಿ ಆಗಿರ್ಬೋದು, ಆವಾಗ ನಾವು ನೋಡಿದಾಗ ತುಂಬ ಅಳುವಂಥ ಸೀನಲ್ಲಿ ಇದು ಎಂಥ ಡ್ರಾಮಾದ ಒಂದು ಡೈಲಾಗ್ ಹೇಳಿರುವಂಥದ್ದು, ಇವಾಗ ತುಂಬ ನಗಾಡುವಂಥದ್ದು. ಎರಡಕ್ಕೂ ಆ ಒಂದು ವರ್ಕೌಟ್ ಆಗಬೇಕು ಮಾಡುವಂಥ ಒಂದು ಟೋನ್ ಆಗಿರ್ಬೋದು, ನಾವು ಹೇಳುವಂಥ ಟೋನ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ತುಂಬ ಒಂದಕ್ಕೊಂದು ಸಪೋರ್ಟ್ ಇದ್ರೇ ಚೆನ್ನಾಗಿರುತ್ತೆ. ಸೊ ಒಂದಕ್ಕೊಂದು ಡಿಫ್ರೆಂಟ್ ಆಗಿರುತ್ತಲ್ಲ, ಇವಾಗ ಅಳುವಂಥ ಸೀನ್ ಒಂದು ಡಿಫ್ರೆಂಟ್ ಆಗಿರುತ್ತೆ, ನಗಾಡಿಸುವಂಥ ಸೀನ್ಗಳು ಡಿಫ್ರೆಂಟ್ ಆಗಿರುತ್ತೆ. ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ? ಗೊತ್ತಾಗುತ್ತೆ ಅದು ಈ ಥರ ಮಾಡ್ಕೋಬೇಕು ಅಂತ. ಸೊ ಒಂದೊಂದು ಡೈಲಾಗಿಗೆ ಎಷ್ಟು ಟೈಮ್ ಇಟ್ಕೊಳ್ತೀರಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಅಂತ? ಒಂದೊಂದು ಡೈಲಾಗ್ಗೆ ಅರ್ಧ ಗಂಟೆಯಲ್ಲಿ ಬರುತ್ತೆ, ಆದರೆ ಪ್ರಾಕ್ಟೀಸ್ ಮಾಡ್ಕೋಬೇಕಲ್ಲ. ಒಂದೊಂದು ದೊಡ್ಡದು ಇದಿರುತ್ತೆ, ಡೈಲಾಗ್ ಇರುತ್ತೆ, ಅದನ್ನ ಯಾವ ಥರ ಪ್ರಾಕ್ಟೀಸ್ ಮಾಡ್ಕೋತೀರಾ ಹೇಗೆ ಅಂತ? ಒಂದಿನ ಫುಲ್ ಅದೇ ಪ್ರಾಕ್ಟೀಸ್ ಬರುತ್ತೆ. ಅದು ತುಂಬ ಪ್ರಾಕ್ಟೀಸ್ ಮಾಡಬೇಕಲ್ಲ, ಚೆನ್ನಾಗಿ ಇರಬೇಕಲ್ಲ, ಅದಕ್ಕೆ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡೋದು. ಓಕೆ, ಈಗ ತೀರ್ಥ ಪೊಳಲಿಯವರು ಈಗಾಗಲೇ ಸಾಕಷ್ಟು ಇದರಲ್ಲಿ ಮಿಂಚುತ್ತಾ ಇದ್ದಾರೆ, ಮಿಂಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅವಕಾಶಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದೀರಾ. ಈಗಾಗಲೇ ಡೈಲಾಗ್ ಆಯಿತು, ಸಾಂಗ್ ಆಯಿತು, ಆ್ಯಂಕರಿಂಗ್ ಎಲ್ಲ ಆಯಿತು, ಇನ್ನು ಮನೆಯಲ್ಲಿ ಈ ಥರ ಹೇಳುವಂಥದ್ದು, ಹಾಡ್ತಾ ಇರುವಂಥದ್ದು, ಸುಮ್ಮನೆ ಡ್ಯಾನ್ಸ್ ಮಾಡುವಂಥದ್ದು. ಇವಾಗ ನಾನು ನೃತ್ಯ ಬಾಲೆ ಅಂತ ಹೇಳಿಬಿಟ್ಟು ನೃತ್ಯದ ಬಗ್ಗೆನೇ ಹೇಳ್ತಾ ಇಲ್ಲ ಅಂತ ಜನ ತಿಳ್ಕೊತಾರೆ. ಸೊ ಡ್ಯಾನ್ಸ್ ಯಾವ ಥರದ್ದೆಲ್ಲ ಮಾಡ್ತೀರಾ ಅಂತ? ನಾನು ಫಿಲ್ಮಿ ಡ್ಯಾನ್ಸ್ ಮಾಡ್ತೀನಿ, ಫೋಕ್ ಡ್ಯಾನ್ಸ್ ಮಾಡ್ತೀನಿ, ಮತ್ತು ಮತ್ತೆ ತುಂಬ ಇದೆ. ಓಕೆ, ಇವಾಗ ತೀರ್ಥ ಪೊಳಲಿ ಹತ್ರ ಮಾತಾಡ್ತಿದ್ವಿ. ಸಾಂಗ್ ಆಯಿತು, ಡ್ರಾಮಾ ಡೈಲಾಗ್ ಆಯಿತು, ಆಮೇಲೆ ಆ್ಯಂಕರಿಂಗ್ ಬಗ್ಗೆ ಕೂಡ ಮಾತಾಡಿ ಆಯಿತು. ಆದರೆ ನಾವು ಟಾಪಿಕ್ ಹೆಸರೇ ನೃತ್ಯ ಬಾಲೆ ಅಂತ ಕೊಟ್ಟಿದ್ವಿ ಟೈಟಲ್. ನೃತ್ಯದ ಬಗ್ಗೆ ಏನು ಕೇಳ್ತಾ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ಬೋದು. ನೋಡೋಣ, ತೀರ್ಥ ಹತ್ರ ಮಾತಾಡೋಣ. ತೀರ್ಥ, ಈಗ ನೃತ್ಯ ಬಾಲೆ ಅಂತ ನಾವು ಟೈಟಲ್ ಇಟ್ಟಿದ್ದೀವಿ, ಹಂಗಿದ್ಮೇಲೆ ನೀವು ಡ್ಯಾನ್ಸ್ ಮಾಡಲೇಬೇಕಲ್ವಾ? ಸೊ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ ಈಗಾಗಲೇ ಅಂತ? ಪರ್ಫಾರ್ಮೆನ್ಸ್ 150 ತುಂಬ ಮಾಡಿದ್ದೇನೆ. ಈಗ ಫಸ್ಟ್ ಸ್ಟೇಜ್ಗೆ ಯಾವಾಗ ಹೋಗಿರೋದು ನೀನು, ನೆನಪಿದ್ಯಾ? ಅಂಗನವಾಡಿಯಲ್ಲಿ. ಯಾವುದಕ್ಕೆ ಹಾಡಿಗೆ? ಅದು ನಾನು ಹೇಳಿದ್ದಲ್ಲ, ಕತೆ ಹೇಳೋದು, ಅದೇ ಫಸ್ಟ್. ಓಕೆ, ಸ್ಟೇಜ್ಗೆ ಹೋಗೋ ಭಯ ಆಗೋದಿಲ್ವ ಇವಾಗ? ಭಯ ಆಗೋಲ್ಲ, ಎಲ್ಲ ಡ್ಯಾನ್ಸ್ ಮಾಡುವಂಥದ್ದೆಲ್ಲ ಈಸಿ ಆಗುತ್ತಾ? ಈಸಿ ಆಗುತ್ತೆ. ಓಕೆ, ಸೊ ಫಸ್ಟಿಗೆ ಹೋಲಿಸಿದ್ರೆ ಹೇಳಿದ್ಯಲ್ಲ ಅಂಗನವಾಡಿಯಲ್ಲಿ ನಾನು ಹೋಗಿರುವಂಥದ್ದು, ನೆನಪಿದ್ಯಾ ನಿನಗೆ? ಅಂಗನವಾಡಿಯಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು? ಡ್ಯಾನ್ಸ್ ಅಲ್ಲ, ಕತೆ ಹೇಳಿದ್ದು. ಕತೆ ಹೇಳ್ಕೊಂಡು ಅದು ಡ್ಯಾನ್ಸ್ ಮಾಡುವಂಥದ್ದಲ್ವಾ? ಓಕೆ, ಡ್ಯಾನ್ಸ್ ಅಲ್ಲ, ಓನ್ಲಿ ಕತೆ ಮಾತ್ರ ಹೇಳುವಂತಲ್ಲ. ನಾನು ಡ್ಯಾನ್ಸ್ ಮಾಡಿದ್ದು ಯಾವಾಗ ಅಂತ ಕೇಳಿನಿ. ಫಸ್ಟ್ ಡ್ಯಾನ್ಸ್ ಮಾಡಿದ್ದು ನಂಗೆ ಗೊತ್ತಿಲ್ಲ. ನೆನಪಿಲ್ವಾ? ಓಕೆ, ಯಾವ ಸಾಂಗಿಗೆ ಕೂಡ ನೆನಪಿಲ್ಲ? ಸಾಂಗ್
ನಾನು ಮಲ್ಲೂರಲ್ಲಿ ಅದು ಜೋರು ಜೋರು ಮೇ ಟನ್ ಟಡ ಟನ್ ಟಟ ಟನ್ ಟನ್ ಅದು ಅದಕ್ಕೆ ಮಾಡಿದ್ಯಾ? ಓಕೆ. ಇವಾಗ ಡ್ಯಾನ್ಸ್ ಮಾಡುವಾಗ ಹೇಗೆ ಅನ್ಸುತ್ತೆ? ಫಸ್ಟ್ ಇದಕ್ಕೆ ಆಲೋಚನೆ ಮಾಡಿದೆ, ತುಂಬಾ ಇಂಪ್ರೂವ್ಮೆಂಟ್ ಇದೆ ಅಂತ ಅನ್ಸುತ್ತಾ? ಹೌದು. ಭಯ ಆಗುವಂಥದ್ದು, ಜನ ನೋಡುವಾಗ ಹೆದರುವಂಥದ್ದೇನಿಲ್ವಾ? ಇಲ್ಲ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇವಾಗ ಹೇಳ್ತೀನಿ. ಓಕೆ, ಇವಾಗ ಡ್ಯಾನ್ಸ್, ನೃತ್ಯ ಅದೆಲ್ಲ ಬಿಟ್ಬಿಡೋಣ. ನಿಂಗೆ ತುಂಬ ಫೇವ್ರೆಟ್ ಆಗಿರುವಂಥ ಡಿಶ್ ಯಾವುದು, ಊಟ ಯಾವುದು, ಫುಡ್ ಯಾವುದು, ತಿಂಡಿ ಯಾವುದು ಅಂತ? ಡಿಶ್ ನನಗೆ ಬಿರಿಯಾನಿ. ಓಕೆ. ತಿಂತೀಯಾ? ಮಾಡಕ್ಕೆ ಬರುತ್ತಾ? ಮಾಡಕ್ಕೆ ಅಮ್ಮ ಮಾಡುವಾಗ ನೋಡ್ಕೋತೀಯಾ? ಅಮ್ಮ ಮಾಡುವಾಗ ಯಾಕಂದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಮಣ್ಣಲ್ಲಿ ಆಡುವಂಥದ್ದು, ಅಡುಗೆ ಮಾಡುವಂಥದ್ದು, ಅಥವಾ ಅಡುಗೆ ಸಾಮಾನು ಸಿಗುತ್ತೆ ಜಾತ್ರೆಯಲ್ಲಿ ಬರಬೇಕಾದ್ರೆ ಅಂಥದ್ದೆಲ್ಲ ತಗೊಂಡು ಮಾಡುವಂಥದ್ದೆಲ್ಲ ಚಿಕ್ಕದಿರುವಾಗ ನಾವು ಮಾಡಿರ್ತೀವಿ. ಸೊ ಅಂಥದ್ದು ಮಾಡೋ ಬುದ್ಧಿ ಏನಾದರೂ ಇದೆಯಾ? ಚಿಕ್ಕದಿರುವಾಗ ಮಾಡಿದ್ದೆ. ಎಷ್ಟನೇ ಕ್ಲಾಸಲ್ಲಿ ಇರಬೇಕಾದ್ರೆ? ಇವಾಗ ಮಾಡೋದಿಲ್ವಾ? ಇವಾಗ ನಾನು ಅಮ್ಮ ಹೇಳ್ತಾ ಇದ್ರು ಅವಾಗ ಅವಳು ಮಾಡ್ತಾಳೆ ಅಂತ, ಹೌದಾ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಮೊನ್ನೆ ನನ್ನ ತಂಗಿ ಆಟ ಆಡ್ತಿದ್ಳು, ಬಾ ನನ್ನ ಜೊತೆ ಆಟಾಡು ಅಂತ ಹೇಳಿದ್ಲು. ಆವಾಗ ನಾನು ಆಟ ಆಡಲ್ಲ, ನನಗೆ ಇದು ಬರೀಲಿಕ್ಕೆ ಉಂಟು ಅಂತ ಹೇಳಿದ್ದೆ. ಆವಾಗ ಬಾ ಅಂತ ಹೇಳಿದ್ಲು, ನಾನು ಹೋಗಿದ್ದೆ. ಎಂತ ಅಡುಗೆ ಮಾಡಿದೆ? ಅದು ಅವಳು ಹೂ ಎಲ್ಲ ತಂದಿಟ್ಲು, ಅದನ್ನು ನಾನು ಕಟ್ ಮಾಡಿ ಹೋಗಿದ್ದೆ. ಓಕೆ ಓಕೆ ತೀರ್ಥ. ನೆಕ್ಸ್ಟ್ ಇವಾಗ ಸ್ಕೂಲ್ ಡೇಸ್ಗೆ ಬರ್ತೀನಿ. ಸೊ ನಿಮಗೆ ತುಂಬ ಇಷ್ಟವಾಗಿರೋ ಸಬ್ಜೆಕ್ಟ್ ಯಾವುದು? ಇಷ್ಟವಾಗಿರೋ ಕನ್ನಡ. ಕನ್ನಡ. ಓಕೆ. ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ ಅನ್ಸುತ್ತೆ ಹಾಗಿದ್ರೆ ಅಲ್ವಾ? ಉಳಿದ ಸಬ್ಜೆಕ್ಟ್ ಯಾಕೆ ಇಷ್ಟ ಇಲ್ಲ ಹಾಗಿದ್ರೆ? ಇಂಗ್ಲೀಷ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ಎಲ್ಲ ಉಂಟು, ಅದು ನನಗೆ ಇಷ್ಟನೇ. ಅದು ಕಷ್ಟ ಅಲ್ವಾ? ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಅದನ್ನ ಇಷ್ಟಪಡ್ತೀಯಾ ಇವಾಗ? ಅಂತೂ ಓಕೆ, ನಂಗೆ ಇಷ್ಟನೇ ಅಂತ ಹೇಳಿದ್ವಿ, ಇಷ್ಟಪಡ್ತಾ ಇದೆಯಾ? ಇಷ್ಟಪಡ್ತೀನಿ. ಯಾವ ಥರ ಕಲಿ? ಈಗ ಮ್ಯಾಥ್ಸು, ಸೋಷಿಯಲ್ ಸೈನ್ಸು ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು, ತುಂಬ ಕಷ್ಟ ಆದರೂ ಇಷ್ಟಪಟ್ಟು ಓದಬೇಕಲ್ಲ ಅಂತ ಓದ್ತಾ ಇದೆಯಾ? ಓಕೆ, ಒಪ್ಕೊತೀನಿ. ಯಾವ ಥರ ಇವಾಗ ಕನ್ನಡ ಬಿಟ್ಟು ಇದಕ್ಕೆ ಯಾವ ಥರ ಟೈಮ್ ಕೊಡ್ತೀಯಾ ಅಂತ? ಏನು ಓದಲಿಕ್ಕೆ ಇವಾಗ ಅದು ಕಷ್ಟ ಅಲ್ವಾ? ಅದು ಸ್ವಲ್ಪ ಜಾಸ್ತಿ ಓದಬೇಕು. ಹೌದು. ಅದು ಸೋಷಿಯಲ್ ನಾನು ಯಾವಾಗಲೂ ಓದ್ತೀನಿ. ಮತ್ತು ಮ್ಯಾಥ್ಸ್, ಸೈನ್ಸ್ ಯಾಕೆ ಓದಲ್ಲ? ಮ್ಯಾಥ್ಸ್, ಸೈನ್ಸ್ ಅದು ಸ್ಕೂಲಲ್ಲೇ ಹೇಳ್ಕೊಡ್ತಾರೆ. ಅದ್ರ ಮನೇಲಿ ಬಂದು ಓದೋದಿಲ್ಲ ಅಲ್ಲ? ಮನೆ ಬಂದು ಎಕ್ಸಾಮ್ ಇರುತ್ತಲ್ಲ ಆವಾಗನೇ. ಓಕೆ, ಅದಕ್ಕೆ ಕಷ್ಟ ಅನಿಸುತ್ತೆ. ಓಕೆ, ಇವಾಗ ನಿಮಗೆ ಟೀಚರ್ಸ್ ಹೇಳಿದ್ದು ಒಂದು 2-3 ಟೀಚರ್ಸ್ ಹೆಸರು ಹೇಳಿದ್ರಿ, ಅವರು ಯಾವ ಥರ ನಿಮಗೆ ಸಪೋರ್ಟ್ ಕೊಡ್ತಾರೆ ಅಂತ? ಶ್ರುತಿ ಟೀಚರು ಮತ್ತು ಇನ್ಯಾರು? ಅದು ಸಾರಾ ಅಲ್ಲಿ ಇರೋದು. ಇಲ್ಲಿ ನನಗೆ ಈಗ ಸ್ಕೂಲ್ ಚೇಂಜ್ ಆಗಿ ತುಂಬ ಕಷ್ಟ ಆಗಿದೆ ಅಂತ ಅನಿಸುತ್ತೆ ಅಲ್ವಾ ತೀರ್ಥನಿಗೆ? ಆ ಸ್ಕೂಲಿದ್ದು ನೆನಪಿಸ್ಬೇಕು, ಈ ಸ್ಕೂಲಿದ್ದು ನೆನಪಿಸ್ಕೊಳ್ಬೇಕು, ಯಾವುದಪ್ಪ ಹೇಳೋದು ಅಂತ ಆಗಿದೆ. ನನಗೆ ಚಾಯನಾ ಮ್ಯಾಮ್ ಅಂತ ಇದ್ದರು. ಚಾಯನಾ ಮ್ಯಾಮ್. ಓಕೆ. ಚಾಯನಾ ಮ್ಯಾಮ್ ಅವರು 4th ಸ್ಟ್ಯಾಂಡರ್ಡ್ಗೆ ಹಿಂದಿ ಪಾಠನೇ. ನನಗೆ ಇಲ್ಲಿ ಹಿಂದಿ ಇರಲಿಲ್ಲ, ಹಾಗೆ ನನಗೆ ಈ ಫಸ್ಟಿಂದ ಇದು ಅಭ್ಯಾಸ ಮಾಡ್ಕೊಂಡು ಈಗ ಸ್ವಲ್ಪ ಆಗಿದ್ದೀನಿ. ಮತ್ತು 5th ಸ್ಟ್ಯಾಂಡರ್ಡ್ಗೆ ನನಗೆ ಪಾಠನೇ ಡೈರೆಕ್ಟ್. ಓಕೆ ಓಕೆ. ನಿನ್ನ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಇದೀಗ ನೃತ್ಯ ಬಾಲೆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ನೃತ್ಯ ಬಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತೀರ್ಥ ಪೊಳಲಿ ಅವರು ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ರು, ಸಾಕಷ್ಟು ಹರಟೆಯನ್ನು ಹೊಡೆದ್ರು. ಚಿಲ್ಡ್ರನ್ಸ್ ಡೇಯನ್ನು ಯಾವ ಥರ ಆಚರಣೆ ಮಾಡೋದನ್ನು ಕೂಡ ಅವರ ಸ್ಟೈಲಲ್ಲೇ ಹೇಳ್ಕೊಂಡ್ರು. ನೋಡೋಣ, ಇದೀಗ ಮತ್ತೊಂದು ಸಾಂಗನ್ನು ಅವ್ರ ಜೊತೆನೇ ಹಾಡಿಸೋಣ. ಅವರು ಹಾಡೋದು ತುಂಬ ಚೆನ್ನಾಗಿ ಹಾಡ್ತಾರಂತೆ. ಬೆಳಗ್ಗೆ ಅಮ್ಮನನ್ನು ಅಪ್ಕೊಂಡು ಹಗ್ ಮಾಡಿಕೊಂಡು ಹಾಡುವಂಥ ಒಂದು ಸಾಂಗ್ ಇದೆ. ಅವರು ಪ್ರತಿದಿನ ಅದನ್ನು ಹಾಡ್ತಾರಂತೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹಾಡ್ತಾರೆ ಅವರು. ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ತೀರ್ಥ, ಅಮ್ಮನನ್ನು ಡೈಲಿ ಹಗ್ ಮಾಡ್ಕೊಂಡು ಒಂದು ಹಾಡು ಹಾಡ್ತೀಯಂತೆ. ಇವಾಗ ವೀಕ್ಷಕರಿಗೆ ಕೂಡ ಅದನ್ನು ಕೇಳಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಅವ್ರ ಜೊತೆಗಿದೆ. ಸೊ 2 ಲೈನ್ ಹಾಡ್ಬಿಡು. ಅಮ್ಮ ನನ್ನೇ ಜನುಮ ನಿನ್ನ ವರದಾನವಮ್ಮ, ಅಮ್ಮ ನಿನಗಾರು ಸಮ ನನ್ನ ಜಗನೇನೆ ಅಮ್ಮ,
ಮಿಡದೆ ಮಿಡಿದಿದೆ ಅಮ್ಮ, ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ಎನ್ನಿ ಜನುಮ ನಿನ್ನ ವರದಾನವಮ್ಮ, ಅಮ್ಮ ನಿನಗಾರು ಸಮ ನನ್ನ ಜಗ ನೀನೆಯಮ್ಮ. ಓಕೆ, ತುಂಬ ಚೆನ್ನಾಗಿ ಹಾಡ್ತೀಯ ತೀರ್ಥ. ಕೇಳ್ತಾ ಇದ್ರೆ ಕೇಳೋಣ ಅಂತಲೇ ಅನಿಸುತ್ತೆ ಹಾಡು. ವೀಕ್ಷಕರೇ, ಸಂಗೀತ ಕ್ಲಾಸಿಗೆ ಹೋಗೋದಿಷ್ಟು ಚೆನ್ನಾಗಿ ತೀರ್ಥ ಹಾಡ್ತಾಳಂದರೆ ಮತ್ತೆ ಮತ್ತೆ ಕೇಳಿಸ್ಬೇಕು ಅನ್ನುವಂಥ ಆ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡ್ತಾಳೆ ತೀರ್ಥ. ಖಂಡಿತ, ಯಾಕಂದರೆ ಸಂಗೀತಕ್ಕೆ ಹೋಗಿ ಎಷ್ಟೋ ಜನ ಆ ಸಂಗೀತದ ಆಲಾಪ ನಮಗೆ ಕೇಳಿದ್ರೂ ಅಷ್ಟು ಚೆನ್ನಾಗಿ ಮೂಡ್ ಬರಲ್ಲ. ಆದರೆ ತೀರ್ಥ ಹಾಡ್ತಿದ್ರೆ ಮತ್ತೆ ಮತ್ತೆ ಕೇಳಿಸ್ಬೇಕು ಅನಿಸುತ್ತೆ. ನೋಡೋಣ ಪುಟಾಣಿ ಇನ್ನೇನೇನು ಹೇಳ್ತಾಳೆ ಅನ್ನುವಂಥದ್ದು. ಇವತ್ತು ಸ್ಪಂದನ ಸ್ಟುಡಿಯೋಕ್ಕೆ ಬಂದಿದೆಯಲ್ಲ ತೀರ್ಥ, ಹೇಗನ್ಸುತ್ತೆ ನಿನಗೆ? ನನಗೆ ತುಂಬ ಖುಷಿಯಾಗುತ್ತೆ. ಓಕೆ, ಇವತ್ತು ಚೇರಲ್ಲಿ ಕೂತಿದ್ಯಾ, ನಿನ್ನ ಅನಿಸಿಕೆ ಹೇಳ್ತಾ ಇದೆಯಾ? ಸೊ ಇನ್ನು ಮುಂದೆ ಏನೇನು ಮಾಡಬೇಕು ಅಂತಿದ್ಯಾ? ಯಾಕಂದರೆ ಟಿ ವಿ ನೋಡಲ್ವಾ ನೀನು ಡೈಲಿ? ನೋಡ್ತೀನಿ. ಸೊ ಒಬ್ಬೊಬ್ಬರು ನೋಡಬೇಕಾದ್ರೆ ನಿನಗೇನು ಅನಿಸುತ್ತೆ ಅಂತ? ನಾನು ಅನುಶ್ರೀ ನೋಡುವಾಗ ನಾನು ತುಂಬ ಹಾಗೆ ಆಗಬೇಕು, ಅನುಶ್ರೀ ಥರ ಆಗಬೇಕು ಅಂತ ತುಂಬ ಖುಷಿಯಾಗಿ. ಅನುಶ್ರೀ ಅವರು ತುಂಬ ಪ್ರಾಕ್ಟೀಸ್ ಮಾಡ್ತಾರಂತೆ, ನೀನು ಮಾಡಬೇಕಲ್ವಾ ಹಾಗೆ? ಹಾಂ ಹೌದು, ಮಾಡಬೇಕು. ಓಕೆ, ಅವ್ರು ನೋಡೋದು ಅವ್ರ ಥರ ಮಾಡುವಂಥದ್ದು ಇದೆಯಾ ಮನೆಯಲ್ಲಿ? ಹಾಂ, ನಾನು ಆ್ಯಂಕರಿಂಗ್ ಮಾಡ್ತೀನಲ್ಲ ಅವ್ರ ಥರ ಹೀಗೆ, ಅವ್ರು ಹೀಗೆ ಮಾಡ್ತಾರಲ್ಲ ಹೀಗೆಲ್ಲ, ಆ ಥರ ಮಾಡ್ತೀಯಾ? ಓಕೆ, ಇವಾಗ ಚಾನಲಲ್ಲಿ ಇಷ್ಟೆಲ್ಲ ದಿಗ್ಗಜರು ಬರ್ತಾರೆ, ಸಿಂಗರ್ಸ್ ಇರ್ತಾರೆ, ಒಂದೆಡೆ ಡ್ರಾಮಾ ಮಾಡುವವರು ಇರ್ತಾರೆ. ನಿಮಗೆ ತುಂಬ ಇಷ್ಟ ಆಗಿರುವಂಥ ಪರ್ಸನ್ ಯಾರು ಅಂತ? ನನಗೆ ಇಷ್ಟ ಆಗೋ ಎಲ್ಲರೂ ಇಷ್ಟನೇ, ಆದರೆ ಸ್ವಲ್ಪ ಜಾಸ್ತಿ ಇಷ್ಟ ಯಾರ ಜೊತೆ ನಿಂಗೆ ಕಂಡ್ರೆ? ಇವರನ್ನು ಈಗ ಅನುಶ್ರೀನೇ ಹೇಳಿದೆ, ನಂಗೆ ಆ್ಯಂಕರಿಂಗಲ್ಲಿ ಅನುಶ್ರೀ ನೋಡಿದ್ರೆ ತುಂಬ ಇಷ್ಟ, ಅವ್ರ ಥರ ಮಾಡ್ತೀನಿ ಅಂತ. ಅದೇ ಥರ ಈಗ ಸಿಂಗಿಂಗಲ್ಲಾಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಅಥವಾ ಡ್ರಾಮಾ ಮಾಡುವವರಾಗಿರ್ಬೋದು, ಯಾರು ಇಷ್ಟ ನಿನಗೆ ಅಂತ? ನನಗೆ ಡ್ರಾಮಾ ಮಾಡೋ JP ಸರ್ ಇಷ್ಟ. ಅವರು ನಾನು ಜೂನಿಯರ್ ಡ್ರಾಮಾ ಪಂಟರ್ಸಲ್ಲಿ ಕೊಟ್ಟಿದ್ರು. ಅವರೀಗ ನಾಟಕ ಹಾಗೆಲ್ಲ ಮಾಡ್ತಾರೆ. ನಾನು ನೋಡಿದ್ದೆ ಅವ್ರ ನಾಟಕ, ಅವ್ರು ತುಂಬ ಸೂಪರ್ ಆ್ಯಕ್ಟಿಂಗ್ ಮಾಡ್ತಾರೆ. ಓಕೆ, ಸಿಂಗರ್ಸಲ್ಲಿ ನಾನು ನಂಗೆ ಗೊತ್ತಿಲ್ಲ. ಅನುರಾಧ ನಾನು ನೋಡಿದ, ಅದು ನನಗೆ ತುಂಬ ಫೇವ್ರೆಟ್ ಹಾಡು. ಓಕೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಈಗ ಇರ್ತದಲ್ಲ, ಈಗ ಒಂದು ಫಿಲಮಲ್ಲಿ ನೀನು ಮಾಡಿದ್ಯಾ ಅಲ್ವಾ? ನೆಕ್ಸ್ಟ್ ಏನಾದರೂ ಫಿಲಮ್ ಆಫರ್ಸ್ಗಳು ಬರುವಂಥದ್ದು ಹಂಗೇನಾದರೂ ಆಗಿತ್ತಾ? ನೆಕ್ಸ್ಟ್ ಇಲ್ಲ. ಓಕೆ, ಟ್ರೈ ಮಾಡುವಂಥದ್ದು, ಈಗ ಆಡಿಷನ್ ಕರೀತಾರೆ ಬೇರೆ ಬೇರೆ ಕಡೆ, ಹೋಗುವಂಥದ್ದು ಏನಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ. ಓಕೆ, ಖಂಡಿತ, ಯಾಕಂದರೆ ಇಷ್ಟೆಲ್ಲ ಒಂದು ನಿನ್ನ ಕೆಪಾಸಿಟಿ ಇದೆ, ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಖಂಡಿತ ಹೋಗ್ಬೋದಲ್ವಾ? ಹೌದು. ಓಕೆ, ಸೊ ಇನ್ನೊಂದು ಹೇಳೋದಾದರೆ, ಇವತ್ತು ಚಿಲ್ಡ್ರನ್ಸ್ ಡೇ, ಎಲ್ಲರೂ ಖುಷಿಯಾಗಿ ಚಿಲ್ಡ್ರನ್ಸ್ ಡೇನ ಆಚರಣೆ ಮಾಡ್ತಿದ್ದೀರಾ. ನೀವು ಇವತ್ತು ಸ್ಪಂದನ ಸ್ಟುಡಿಯೋದಲ್ಲಿ ಚಿಲ್ಡ್ರನ್ಸ್ ಡೇನ ಆಚರಣೆ ಮಾಡ್ತಿದ್ದೀರಲ್ವಾ? ಸೊ ಇದೊಂದು ನಿನಗೆ ನೆನಪಿರುತ್ತೆ, ನಾನು ಈ ಥರ ಆಚರಣೆ ಮಾಡಿದ್ದೀನಿ ಅನ್ನುವಂಥದ್ದು, ಈ ಸ್ಟುಡಿಯೋದಲ್ಲಿ ಇದ್ದೆ, ಈ ಥರ ಮಾಡಿದ್ದೀನಿ ಅಂತ. ಸೊ ಇಂತಹ ವೇದಿಕೆ ನಿನಗೆ ಹಿಂದೆ ಸಿಕ್ಕಿತ್ತಾ? ನಾನು ರೆಡ್ FM ಅಲ್ಲಿ ಮಾತಾಡಿದ್ದೆ, ಮತ್ತು ಬೇರೆ ಬೇರೆ ಚಾನಲಲ್ಲಿ ಮಾಡಿ. ಓಕೆ, ತುಂಬ ಖುಷಿಯಾಗಿತ್ತಲ್ಲ? ಪ್ರತಿ ವರ್ಷ ಒಂದೊಂದು ಚಾನಲ್ಸು ಒಂದೊಂದು ಈ ಥರ ಬೇರೆ ಬೇರೆ FM ಇದರಲ್ಲೆಲ್ಲ ರೇಡಿಯೋ ಸಿಟಿಯಲ್ಲೆಲ್ಲ ಕೂಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಖಂಡಿತ ಇವರು ಒಂದು ದಿವಸ ಆ್ಯಂಕರ್ ಆಗುತ್ತೆ ಅಂತ ನಮಗೆ ಕೂಡ ಅನಿಸುತ್ತೆ. ಈಗ ಎಲ್ಲ ಕಡೆ ಚಿಲ್ಡ್ರನ್ಸ್ ಡೇ ಆಚರಣೆ ಮಾಡ್ತಾರಲ್ವಾ, ನಿಮ್ಮ ಅಭಿಪ್ರಾಯ ಏನು ಚಿಲ್ಡ್ರನ್ಸ್ ಡೇ ಅಂದರೆ? ಈಗ ಹೇಳಿದ್ರಿ, ಚಾಚನಿಗೆ ಜವಾಹರ್ಲಾಲ್ ನೆಹರು ಫೋಟೋ ಇಟ್ಕೊಳ್ಳೋದು, 4 ಚಾಕ್ಲೇಟ್ಸ್ ಇಡೋದು, ಅಲ್ಲಿ ಹೋಗೋದು, ಮನೆ ಓಡ್ಕೊಂಡು ಬರೋದು, ರಜೆ ಸಿಕ್ತು ನಮಗೆ ಅಂತ. ಸೊ ಆದರೆ ಚಿಲ್ಡ್ರನ್ಸ್ ಡೇ, ನಿನ್ನ ಪ್ರಕಾರ ಚಿಲ್ಡ್ರನ್ಸ್ ಡೇ ಅಂದರೆ ಏನು ಅಂತ? ಚಿಲ್ಡ್ರನ್ಸ್ ಡೇ ಅಂದರೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಕೊಡೋದು, ಮತ್ತು ಎಲ್ರಿಗೂ ಮಕ್ಕಳು ಸಿಗೋದು ಭಾಗ್ಯ ಸಿಗಲ್ಲ, ಅದು ಸಿಕ್ಕಿದವರು ಯೂಸ್ ಮಾಡ್ಕೊಳ್ಳಿ ಅಂತ ನಾನೊಂದು ಅಪ್ಪ ಅಮ್ಮನಿಗೆ ಮೆಸೇಜ್ ಕೊಡ್ತೀನಿ. ಮತ್ತು ಅವರಿಗೆ ಏನು ಇಷ್ಟ ಇದೆಯೋ ಅದರಲ್ಲಿ ಸಪೋರ್ಟ್ ಮಾಡಿ. ನನ್ನಮ್ಮ ಕೂಡ ಹಾಗೆ, ನನಗೆ ಏನು ಇಷ್ಟ ಇದೆಯೋ ಅದಲ್ಲೇ ಮುಂದೆ ತರ್ತಾರೆ, ಮತ್ತು ಅವರು ಸಪೋರ್ಟ್ ಮಾಡ್ತಾರೆ. ಮತ್ತು ನಿಮಗೆ ಶಾಲೆಯಲ್ಲಿ ಕಲೀಲಿಕ್ಕೆ ಆಗಲಿಲ್ಲ ಅಂದರೆ ಶಾಲೆಯಲ್ಲೂ ಕೂಡ ಬೇಕು, ಕಲ್ಚರಲ್ ಪ್ರೋಗ್ರಾಮ್ ಹಾಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಅಮ್ಮ ಅಪ್ಪಂದಿರು ಪ್ಲೀಸ್ ಸಪೋರ್ಟ್ ಮಾಡಿ ಮಕ್ಕಳಿಗೆ.
ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಕೊನೆಯದಾಗಿ ನಿನ್ನ ಜೊತೆ ಒಂದು ಡೈಲಾಗ್ ಹೇಳಿಸ್ಬೇಕು ಅಂತ ತುಂಬ ಆಸೆ ಇದೆ. ಒಂದು ಡೈಲಾಗ್ ಹೇಳ್ಬಿಟ್ಟು. ಮಗ ಮಗ ಏನಂತೀವಿ ಮಗ. ಅಯ್ಯೋ ದೇವ್ರೆ, ನನಗೇನೆ ಹೀಗಾಗ್ಬೇಕು ದೇವ್ರೆ. ಯಾಕೆ ದೇವ್ರೆ ನನಗೆ ಹೀಗೆ ಮಾಡ್ತೀಯ? ನನ್ನನ್ನು ಕೊಲ್ಲು, ನನ್ನ ಮಗನ ಕೊಲ್ಲಬೇಡ ಅಂತ ನಾನು ಎಷ್ಟು ಸಲ ಹೇಳಿದೆ. ನನ್ನನ್ನು ಯಾಕೆ ಕೊಲ್ತೀಯ ದೇವ್ರೆ? ಮಗನೇ ಎದ್ದೇಳು, 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 ಎದ್ದೇಳು. ಅಯ್ಯೋ ನನ್ನ ಕರ್ಮ, ಏನು ಮಾಡೋದು ಇವಾಗ? ಅಯ್ಯೋ ದೇವ್ರೆ. ಓಕೆ ತೀರ್ಥ, ತುಂಬ ಚೆನ್ನಾಗಿ ಮಾಡಿದ್ಯಾ. ನಿನ್ನ ಮುಖ ನೋಡ್ತಾ ಇದ್ರೆ ಅಳುವಂಥ ಒಂದು ಕಣ್ಣಲ್ಲಿ ನೀರು ಬಂದಿದೆ ಆ ಹುಡುಗಿದು. ಅಷ್ಟು ಚೆನ್ನಾಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅದನ್ನು ಅಷ್ಟು ಚೆಂದ ಪ್ರೆಸೆಂಟೇಷನ್ ಕೊಟ್ಟಿದ್ದಾಳೆ. ತುಂಬ ಥ್ಯಾಂಕ್ ಯು ತೀರ್ಥ. ಇಲ್ಲಿ ತನಕ ಬಂದು ಈ ಒಂದು ಮಕ್ಕಳ ದಿನಾಚರಣೆಗೆ ಒಂದು ಪೂರ್ತಿಯಾದಂಥ ಒಂದು ಅರ್ಥವನ್ನು ನೀನು ಕೊಟ್ಟಿದ್ಯಾ. ಕೇವಲ ಒಂದಿದ್ರಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಬೆಳೀತಾ ಇದೆಯಾ. ನಿಮಗೆ ಅವಕಾಶಗಳು ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸು. ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿದರೆ ಖಂಡಿತ ಅದಕ್ಕೊಂದು ಗುರಿ ಮುಟ್ಟುವಂಥ ಒಂದು ಇದು ಸಿಕ್ಕೇ ಸಿಗುತ್ತೆ. ಯಾಕಂದರೆ ನೀನು ಈಗಾಗಲೇ ಹೇಳ್ದೆ ನನಗೆ, ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಯಾವುದನ್ನು ಕೂಡ ಬಿಡಲ್ಲ, ಎಲ್ಲ ಅವಕಾಶಗಳನ್ನು ಅಂದರೆ ಮನೆಯಲ್ಲೇ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಆಗಿರ್ಬೋದು, ಯೂಟ್ಯೂಬ್ ನೋಡ್ಕೊಂಡು ಆಗಿರ್ಬೋದು ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಕೇವಲ ಪ್ರಾಕ್ಟೀಸ್ ಇದ್ದರೆ ಸಾಲದು, ಅದಕ್ಕೆ ಒಂದು ವೇದಿಕೆ ಕೂಡ ಬೇಕಾಗತ್ತೆ. ಆ ವೇದಿಕೆಯನ್ನು ಯೂಸ್ ಮಾಡ್ಕೊತ ಹೇಳ್ತಾ ಇದ್ದೀನಿ. ನೀನು ಇಲ್ಲಿ ತನಕ ಬಂದು ನಮ್ಮ ಜೊತೆ 1 ಗಂಟೆ ಅವಧಿ ತನಕ ನೃತ್ಯ ಬಾಲೆಯಾಗಿ ಕೇವಲ ನೃತ್ಯದಲ್ಲಿ ಮಾತ್ರ ಅಲ್ಲದೆ ಉಳಿದ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಏನೇನು ಸಾಧನೆ ಮಾಡ್ತಾ ಇದೆಯಾ ಅದೆಲ್ಲದರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ಯಾ. ನಿನಗೆ ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ತೀರ್ಥ. ವೀಕ್ಷಕರೇ, ತೀರ್ಥ ಪೊಳಲಿ ಅನ್ನುವಂಥ ಪುಟ್ಟ ಬಾಲಕಿ ಏನಿದ್ದಾಳೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ಲು. ಅದರಲ್ಲೂ ಮುಖ್ಯವಾಗಿ ಇವತ್ತು ನವೆಂಬರ್ 14 ಯಾವ ರೀತಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡೋದನ್ನು ಅವಳ ಅರ್ಥದಲ್ಲೇ ಹೇಳ್ಕೊಂಡ್ಲು. ಮಾತ್ರ ಅಲ್ಲ, ಕೇವಲ ಒಂದು ಡ್ಯಾನ್ಸ್ ಮಾತ್ರ ಅಲ್ಲ, ಬೇರೆ 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 ಆ್ಯಕ್ಟಿವಿಟೀಸಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳೆ. ಅದು ಮಾತ್ರ ಅಲ್ಲ, ಅದರಲ್ಲಿ ಬೆಳಿಬೇಕು ಅನ್ನೋ ಕನಸನ್ನು ಕೂಡ ಕಾಣ್ತಾ ಇದ್ದಾಳೆ. ವೇದಿಕೆಗಾಗಿ ಕಾಯ್ತಾ ಇದ್ದಾಳೆ. ವೇದಿಕೆ ಸಿಕ್ಕರೆ ಖಂಡಿತವಾಗಿ ಅದನ್ನು ಉಪಯೋಗಿಸ್ತೀನಿ ಅನ್ನೋ ಮಾತನ್ನು ಕೂಡ ಅವಳು ತಿಳಿಸ್ತಿದ್ದಾಳೆ. ಅವಳ ಭವಿಷ್ಯ ಇನ್ನಷ್ಟು ಉಜ್ವಲಿಸಲಿ ಅನ್ನೋದೇ ನಮ್ಮ ಆಶಯ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.